ಬಿಸಿ ಬಿಸಿಯಾದ ಪಾಲಕ್ ಚಿಕನ್ ರೆಡಿ. ವಾವ್, ಸೂಪರ್. ಅದ್ರ ಜೊತೆಗೆ ಮ್ಯಾಂಗ್ಳೂರ್ ಸ್ಪೆಷಲ್ ನೀರು ದೋಸೆ ಬೇರೆ ತಂದಿದ್ದೀರಿ. ಸೂಪರ್ ಕಾಂಬಿನೇಷನ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಒಳ್ಳೆ ಅರೋಮ ಸಖತ್ತಾಗಿ ಬರ್ತಾ ಇದೆ. ಸೊ ಮಧ್ಯಾಹ್ನದ ಊಟಕ್ಕೆ ಬಿಸಿ ಬಿಸಿಯಾದಂಥ ಪಾಲಕ್ ಚಿಕನ್ ತಯಾರಾಗಿದೆ. ಎಸ್ ಮೇಡಮ್. ಸೊ ಕಿಚನ್ಗಂತೂ ಬಂದ್ವಿ. ಈಗ ಫಸ್ಟ್ ಚಿಕನ್ನೇ ಕಾಣ್ತಾ ಇದೆ. ಹೌದು, ಫಸ್ಟ್ ಚಿಕನ್ ರೆಸಿಪಿನೇ ಪಾಲಕ್ ಚಿಕನ್. ಹೌದು, ಸ್ಟಾರ್ಟ್ ಮಾಡೋಣ. ಮಾಡು. ಎಸ್. ನನಗೆ ಮೊದಲಿಗೆ ಬಾಣಲೆ ಬೇಕು. ಆನ್ ಮಾಡಲಾ? ಹಾಂ, ಮಾಡಿ. ಇದಕ್ಕೆ ಒಂದು 2-3 ಸ್ಪೂನು ಗೀ. ಚಿಕನ್ ಅಂದರೆ ಸ್ವಲ್ಪ ಗೀ ಇದ್ರೇನೆ ಬೆಸ್ಟ್ ಅಲ್ವಾ, ಒಳ್ಳೆ ಟೇಸ್ಟ್. ಸೊ KC ಅವರ ಶುದ್ಧ ಹಸುವಿನ ತುಪ್ಪ ಹಾಕ್ಲಾ? ಹಾಂ, ಹಾಕಿ 1 ಸ್ಪೂನ್ ಸಾಕು. ಈಗ ಇದು ಕಡಾ ಮಸಾಲ ಹೇಳ್ತೇವೆ. ಸೊ ಎಲ್ಲ ಕಡಾ ಮಸಾಲ ಎಲ್ಲ ಗರಂ ಮಸಾಲ ಅಂದರೆ ಅದನ್ನ ಕಡಾ ಮಸಾಲ ಹೇಳ್ತೇವೆ. ಎಲೆ ಮತ್ತು ಚಕ್ಕೆ, 1-2 ಲವಂಗ. ಹಾಂ, ಅದಷ್ಟೇ ಹಾಕಿದ್ರು ಕೂಡ ಒಳ್ಳೆ ಫ್ಲೇವರ್ ಬರ್ತದೆ. ಹೌದು, ಅದಕ್ಕೇನೆ ಸ್ವಲ್ಪ ಕರಿಬೇವು ಎಲ್ಲ ಒಟ್ಟಿಗೆ ಹಾಕಿ ಬಿಡುವ. ಒಟ್ಟಿಗೆ ಫ್ರೈ ಆಗ್ತದೆ. ತುಪ್ಪಕ್ಕೆ ಬಿದ್ದ ತಕ್ಷಣ ಪರಿಮಳ ಸ್ಟಾರ್ಟ್ ಆಯ್ತು. ಅದರ ಅರೋಮ, ತುಪ್ಪದ ಅರೋಮ ಎಲ್ಲ ಒಟ್ಟಿಗೆ ಬರುತ್ತೆ. ಸೊ ಸ್ವಲ್ಪ ಆಗ್ತಾ ಇರುವಾಗಲೇ ಎಲ್ಲ ಮನೆ ಮಂದಿ ಎಲ್ಲ ಬಂದು ಏನಾಗ್ತಾ ಇದೆ ಅಂತ ನೋಡ್ತಾರೆ. ಈಗ ಬೆಳ್ಳುಳ್ಳಿ ಸ್ವಲ್ಪ ಸಣ್ಣ ಸಣ್ಣ ಕಟ್ ಮಾಡಿದ್ದೇನೆ. ನಮಗೆ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಲಿಕ್ಕೆ ಉಂಟು. ಇದು ಸ್ವಲ್ಪ ಹಾಕಿದ್ರೆ ಇನ್ನು ತಿನ್ನುವಾಗ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿ ಆಗ್ತದೆ. ಸೊ ನಿಮ್ಮ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ನಡೀತಾ ಇದೆಯಾ ಇನ್ನೂ ಕೂಡ? ಹೌದು, ಡಾನ್ಸ್ ನಡೀತಾ ಉಂಟು, ಆಗ್ತಾ ಉಂಟು. ಓಕೆ, ಸ್ವಲ್ಪ ಕಡಿಮೆ ಮಾಡಿದ್ದೇನೆ. ಅಂದರೆ ಅಮ್ಮ ಸ್ವಲ್ಪ ಇದ್ದಾರೆ ಈಗ ಮನೆಯಲ್ಲಿ ಮಲಗಿದಲ್ಲಿ. ಸೊ ಸ್ವಲ್ಪ ಎಲ್ಲದಕ್ಕೆ ಓಡ್ಲಿಕ್ಕೆ ಆಗುದಿಲ್ಲ, ನೋಡ್ಕೊಳ್ಳುವಂತ ಎಲ್ಲಿಗೆ ಹೋಗ್ಲೇಬೇಕಂದ್ರೆ ಹೋಗ್ತೇನೆ. ತಂಗಿ ಬರ್ತಾಳೆ ಅವರನ್ನು ನೋಡ್ಲಿಕ್ಕೆ. ಬಟ್ ಯಾವಾಗಲೂ ಎದ್ದು ಹೋಗುವಾಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಅದು ಸ್ವಲ್ಪ ಕಡಿಮೆ ಆಗಿದೆ. ಈಗ ಈರುಳ್ಳಿ, 1 ಈರುಳ್ಳಿ ಸಣ್ಣಗೆ ಹೆಚ್ಚಿದ ಈರುಳ್ಳಿ. ಸಣ್ಣಗೆ ಸಾಕಾ? ಇದೇನು ಗ್ರೈಂಡಿಂಗಿಗೆ ನೀವು ಮಾಡುವಂಥದ್ದು? ಅಲ್ಲ, ಇದು ನಾವು ಚಿಕನ್ ಬೇಯಲಿಕ್ಕೆ. ಇದು ಗ್ರೈಂಡ್ ಮಾಡಲಿಕ್ಕೆ ನಮಗೆ ಪಾಲಕ್. ಸ್ವಲ್ಪ ಸಾಲ್ಟ್ ಹಾಕುವ. ಸೊ ಇದೆಷ್ಟು ಫುಲ್ ಬ್ರೌನ್ ಆಗಬೇಕಾ? ಸ್ವಲ್ಪ ಲೈಟ್ ಸಾಫ್ಟ್ ಆದರೆ ಸಾಕಾಗ್ತದೆ. ಅದು ಮತ್ತೆ ಬೇಯುವಾಗ ಸ್ವಲ್ಪ ಅಲ್ಲಿಗೆ ಕರೆಕ್ಟ್ ಅಡ್ಜಸ್ಟ್ ಆಗಿ ಬರ್ತದೆ. ಬ್ರೌನ್ ಆಗೋದು ಬೇಡ. ಒಂದು ಸಣ್ಣ ಟೊಮೆಟೊ. ಓಕೆ. ಸೊ ಇದ್ಯಾವುದು ಗೀ ರೈಸ್ ಜೊತೆಗೆ ಚೆನ್ನನಾ ಯಾವುದ್ರ ಜೊತೆಗೆ? ನೀವು ದೋಸೆ, ಗೀ ರೈಸ್ ಜೊತೆನೂ ಆಗ್ತದೆ. ದೋಸೆ, ಚಪಾತಿ ಸ್ವಲ್ಪ ಗ್ರೇವಿ ಬರ್ತದಲ್ಲ ನಮಗೆ. ಗೀ ರೈಸ್ ಜೊತೆ ತುಂಬ ಚೆನ್ನಾಗಿ ಬರ್ತದೆ. ಹೌದು, ನಾವು ಈ ಗ್ರೀನ್ ಮಸಾಲೆ ಎಲ್ಲ ಮಾಡ್ತೇವೆ ಅಲ್ವಾ, ಆ ಥರ. ಬಟ್ ಇದು ಪಾಲಕ್ ಹಾಕ್ತೇವೆ. ಟೇಸ್ಟ್ ಸ್ವಲ್ಪ ಚೇಂಜ್ ಇರ್ತದೆ, ತುಂಬ ಚೇಂಜ್. ಗ್ರೀನ್ ಮಸಾಲಕ್ಕೆ ನೀವು ಯೂಶಲಿ ಪುದೀನ, ಕೊತ್ತಂಬರಿ ಸೊಪ್ಪು. ಇದು ಬರೀ ಪಾಲಕ್. ಹೌದೌದು, ಬರೀ ಪಾಲಕ್. ಹೌದೌದು. ಗ್ರೈಂಡ್ ಮಾಡ್ಲಿಕ್ಕೆ ಪಾಲಕ್ ಮಾತ್ರ. ಪುದೀನ ಮತ್ತೆ ಇದು ನಾವು ಈಗ ಬೇಯುವಾಗ ಹಾಕ್ಬೇಕು. ಗ್ರೈಂಡ್ ಮಾಡ್ಲಿಕ್ಕಿಲ್ಲ. ಗ್ರೀನ್ ಮಸಾಲಕ್ಕೆ ಆದ್ರೆ ಪುದೀನ, ಕೊತ್ತಂಬರಿ ಸೊಪ್ಪು ಎಲ್ಲ ಸರಿ ಗ್ರೈಂಡ್ ಮಾಡಬೇಕು. ಬಟ್ ಇದು ಗ್ರೇವಿ ಕನ್ಸಿಸ್ಟೆನ್ಸಿ ಸಿಗುತ್ತಾ? ಪಾಲಕಲ್ಲಿ ಸಿಗುತ್ತದೆ. ಅಂದರೆ ನಾವು ಸ್ವಲ್ಪ ಕ್ಯಾಶು ಹಾಕ್ತೇವೆ, ಆಗ ನಮಗೆ ಅಲ್ಲಿ ಪೇಸ್ಟ್ ಸ್ವಲ್ಪ ಸಿಗ್ತದೆ ಕ್ಯಾಶುದು. ಈಗ ಇದಕ್ಕೇನೆ ಪುದೀನ ಒಂದು ಸ್ವಲ್ಪ, ಒಂದು 5-6 ಹಸಿರು ಹಾಕ್ಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಯುವಾಗನೇ ಫಸ್ಟಿಗೆ. ಹೌದು, ಕೊನೆಗಲ್ಲ. ಕೊನೆಗೆ ಮತ್ತೆ ಗಾರ್ನಿಷ್ಗೆ ಸ್ವಲ್ಪ ಹಾಕಿದ್ರೆ. ಈಗ ಇದೆಲ್ಲ ನೋಡಿ ಫ್ರೈ ಆಗಿ ಸ್ವಲ್ಪ ಗ್ಯಾಸ್ ಸ್ಲೋ ಬೇಕು ನನಗೆ. ಈಗ ಚಿಕನ್. ನೀವು ಸ್ವಲ್ಪ ಸ್ಲೋ ಕುಕ್ಕಿಂಗ್ ಅವರಲ್ವಾ? ಹೌದು. ಆ್ಯಕ್ಚುಲಿ ಸ್ಲೋ ಕುಕ್ಕಿಂಗ್ ತುಂಬ ಚೆನ್ನಾಗಿ ಟೇಸ್ಟ್ ಬರ್ತದೆ. ಅದು ಸ್ವಲ್ಪ ಫಾಸ್ಟ್ ಇದ್ರೆಲ್ಲ ಕಚ್ಚಿ ಎಲ್ಲ. ಅರ್ಧ kg ಚಿಕನ್ ಉಂಟು. ಈಗ ಇಲ್ಲಿ ಸ್ವಲ್ಪ ಅರಸಿನ, ಮತ್ತೆ ಅರ್ಧ kgಗೆ ಒಂದು ಅರ್ಧ ಈರುಳ್ಳಿ ಸಾಕು. ಸಾಕು.
ಸಣ್ಣದಾದರೆ ಒಂದು ಹಾಕಬೇಕು, ದೊಡ್ಡದು ಈರುಳ್ಳಿ ಆದರೆ ಒಂದು ಅರ್ಧ ಸಾಕು. ಮತ್ತೊಂದು ಸಣ್ಣ ಟೊಮೆಟೊ, ಉಪ್ಪು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕಿದ್ರೆ ಆಯಿತು. ನಾನಂತೂ ನೋಡ್ಕೊಂಡೇ ಹಾಕೋದು. ಸ್ವಲ್ಪ ಸ್ವಲ್ಪ ಆಗ್ತಾವೆ, ಲಾಸ್ಟಿಗೆ ಆಗುವಾಗ ಅದು ಸರಿ ಬರ್ತದೆ. ಈಗ ಇಲ್ಲಿ ಸ್ವಲ್ಪ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದಿಷ್ಟು ಎಲ್ಲ ಚಿಕನ್ ಎಲ್ಲ ಹಾಕಿದ್ಮೇಲೆ ಮತ್ತೆ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನು ಗರಂ ಮಸಾಲ ಪುಡಿ, ಗರಂ ಮಸಾಲ ಅರ್ಧ ಸ್ಪೂನ್ ಗರಂ ಮಸಾಲಾನು ಹಾಕಬೇಕು. ಹೌದು, ಇದನ್ನು ಹಾಕಬೇಕು. ಈಗ ಇದು ನಾವು ಮುಚ್ಚಳಿಟ್ಟು ಬೇಯಲಿ. ಇದು ಅಷ್ಟರವರೆಗೆ ಸ್ವಲ್ಪ ನಮಗೆ ಬೇರೆ ಕೆಲಸ ಉಂಟು. ಈಗ ನಮಗೆ ನಮ್ಮ ಪಾಲಕ್ ಚಿಕನ್ಗೆ ಪಾಲಕ್ ಬೇಕು. ಸೊ ನಾನು ಪಾಲಕನ್ನು ಸ್ವಲ್ಪ ಬಿಸಿ ನೀರಲ್ಲಿ ಕುದಿಸಿ ತಂದಿದ್ದೇನೆ. ಇದನ್ನೀಗ ಮಿಕ್ಸಿ ಮಾಡಿ ಒಂದು ಕುದಿ ಬಂದ್ರೆ ಸಾಕು ನೀರು. ಸೊ ಅದನ್ನ ಗ್ರೈಂಡ್ ಮಾಡಿ, ಹೌದು, ಅದನ್ನು ನಾವು ಗ್ರೈಂಡ್ ಮಾಡಬೇಕು. ಈಗ ಒಂದು ಸಣ್ಣ ಕಟ್ಟು ಪಾಲಕ್, ಅದು ಬಿಸಿನೀರಿಗೆ ಹಾಕಿದಾಗ ಸ್ವಲ್ಪ ಆಗ್ತದೆ. ಅದಕ್ಕೆ ಒಂದು 5-6 ಕ್ಯಾಶು ನೆನೆಸಿದ ಗೋಡಂಬಿ, ನೆನೆಸಿದ ಗೋಡಂಬಿ. ಇದಕ್ಕೆ ಒಂದೆರಡು ಕಾಯಿಮೆಣಸು. ಇದು ಕಾಯಿಮೆಣಸು ಸ್ವಲ್ಪ ಖಾರ ಜಾಸ್ತಿ ಇದೆ, 2 ಹಾಕಿದ್ದೇನೆ. ಖಾರ ಕಡಿಮೆ ಇದೆ, ಜಾಸ್ತಿ ಹಾಕ್ಬೋದು. ಇದು ಸ್ವಲ್ಪ ನೀರು ಹಾಕಿ ನನಗೆ ಮಿಕ್ಸಿ ಮಾಡಿ ಕೊಡಿ. ನೀರು ಈಗಲೇ ಬೇಕಾಗತ್ತಾ? ಪಾಲಕಲ್ಲೂ ಕೂಡ ಬೇಕಾದ್ರೆ ಹಾಕ್ಬೋದು, ಚೂರು ನೋಡ್ಕೊಂಡು. ಸಾಕಲ್ಲ? ಒಳ್ಳೆ ಗ್ರೀನ್ ಕಲರ್ ಚಂದ ಬಂದಿದೆ. ಇದು ಕೋಳಿ ಮಾಂಸ ಪೂರ್ತಿ ಬೆಂದ ನಂತರವೇ ನೆಕ್ಸ್ಟ್ ಇದು? ಹೌದು, ಇದು ಬೇಯಬೇಕು. ನಂತರ ಲಾಸ್ಟಿಗೆ ನಾವು ಪಾಲಕ್ಕಿದ್ದು ಮತ್ತೆ ಸ್ವಲ್ಪ ಕರ್ಡ್ ಹಾಕಲಿಕ್ಕಿದೆ. ಓಕೆ. ನಮ್ಮ ಚಿಕನ್ ಬೇಯ್ತಾ ಬಂದಿದೆ. ಪೂರ್ತಿ ಬೆಂದ ನಂತರ ನಾವು ಗ್ರೈಂಡ್ ಮಾಡಿದ ಪಾಲಕ್ ಗ್ರೇವಿಯನ್ನು ಅದಕ್ಕೆ ಹಾಕಿ ಸ್ವಲ್ಪ ಕರ್ಡ್ ಆಲ್ರೆಡಿ ಬೆಂದಿದೆ. ಈಗ ನಾವು ಗ್ರೈಂಡ್ ಮಾಡಿದಂಥ ಪಾಲಕ್ ಗ್ರೇವಿಯನ್ನು ಅದಕ್ಕೆ ಹಾಕುವ. ಪಾಲಕ್ ಆ್ಯಂಡ್ ಕ್ಯಾಶ್ಯೂ. ಹೌದು, ಕಲರ್ ಮಾತ್ರ ಸೂಪರ್ ಚೆನ್ನಾಗಿ ಬಂದಿದೆ, ಒಳ್ಳೆ ಗ್ರೀನ್ ಕಲರ್. ಸ್ವಲ್ಪ ನೀರು ಬೇಕು. ಮತ್ತು ಗ್ಯಾಸ್ ಸ್ವಲ್ಪ ಸ್ಲೋ ಮಾಡಿದರೆ ಒಳ್ಳೆಯದು. ಸಾಕು, ಬೇಕಾದರೆ ನೋಡಿ ಹಾಕಿದರೆ ಆಯಿತು ನೀರು. ಕಲರ್ ಭಾರಿ ಚಂದ ಬಂದಿದೆ, ಬ್ಯೂಟಿಫುಲ್ ಕಲರ್. ಹೌದು. ಇದು ಸ್ವಲ್ಪ ಒಂದು ಕುದಿ ಬರಲಿ, ಆಮೇಲೆ ಕರ್ಡ್ ಹಾಕಿ. ಸೊ ನೀವು ಫಸ್ಟೇ ಎಲ್ಲ ಮಸಾಲೆ ಹಾಕಿರೋದ್ರಿಂದ ಈ ಗ್ರೀನ್ ಹಾಗೆ ರಿಟೇನ್ ಆಗುತ್ತೆ. ಹೌದೌದು. ಸೊ ನಾವು ಇದು ಹಾಕಿದ ಮೇಲೆ ಎಲ್ಲ ಹಾಕಿದ್ರೆ ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ. ಓಕೆ ಓಕೆ ಓಕೆ. ಈಗ ಇದು ಒಂದು ಕುದಿ ಬಂತು, ಕಲರ್ ನೋಡಿ ಹಾಗೇನೆ ಉಂಟು, ಸ್ವಲ್ಪನೂ ಚೇಂಜ್ ಆಗ್ತಾ ಇಲ್ಲ ಅಲ್ಲ, ಭಾರಿ ಚಂದ ಬರ್ತಾ ಉಂಟು ಕಲರ್. ಪಾಲಕ್ ಅಂದರೆ ಪಾಲಕ್ ಒಳ್ಳೆ ಗ್ರೀನ್ ಕಲರ್. ಹೌದು. ಈಗ ಇದೊಂದು 3-4 ಸ್ಪೂನು ಕರ್ಡ್ ಹಾಕುವ ನಾವು. ಓಕೆ. ಇದಕ್ಕೆ ಕುದೀತು. ಈಗ ಇದು ಪಾಲಕ್ ಕುದಿದು ಬಂತು, ಈಗ ಹಾಕುವ ಒಂದು 4 ಸ್ಪೂನ್ ಅಷ್ಟು ಹಾಕುವ. ಸೊ ದಪ್ಪ ಮೊಸರು, ಹೌದು, ಗಟ್ಟಿ ಮೊಸರು. ಇಲ್ಲಿ ನಿಮಗೆ ಖಾರ ಏನಾದ್ರು ಕಡಿಮೆ ಅಂತ ಅನಿಸಿದ್ರೆ ನೀವು ಮೆಣಸಿನ ಹುಡಿ ಹಾಕೊಳ್ಬೋದು ಬೇಕಾದ್ರೆ. ಬಟ್ ಇದು ನಾನು ಗ್ರೀನ್ ಚಿಲ್ಲಿ ಅದು ತುಂಬಾ ಖಾರ ಉಂಟು, ಅಷ್ಟೇ ಸಾಕಾಗ್ತದೆ. ಸಾಕಾಗ್ತದೆ, ಹೌದು. ಖಾರ ಮೆಣಸಿದ್ರೆ 2 ಸಾಕಾಗ್ತದೆ ಅರ್ಧ ಕೆಜಿಗೆ. ಅಂಡ್ ಸೇಮ್ ಕಲರ್ ಇದ್ರೆ ಬೆಟರ್ ಅಲ್ವಾ? ಹೌದು, ಅದಕ್ಕೆ ಸ್ವಲ್ಪ ಈಗ ಚಿಲ್ಲಿ ಪೌಡರ್ ಹಾಕಿದ್ರೆ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರ್ತದೆ. ಈಗ ನಮ್ಮ ಪಾಲಕ್ ಚಿಕನ್ ರೆಡಿ ಆಗಿದೆ. ಒಂದು ಕುದಿ ಬಂದರೆ ಸಾಕು. ಇಟ್ಸ್ ರೆಡಿ. ಈಗ ಫ್ಲೇವರ್ ಬರ್ತಾ ಇದೆಯಲ್ಲ, ಸೂಪರ್ ಆಗಿ ಬರ್ತಾ ಇದೆ. ಗ್ಯಾಸ್ ಆಫ್ ಮಾಡುವ. ಸರ್ವ್ ಮಾಡುವ. ನಾನಂತೂ ಫುಲ್ ರೆಡಿಯಾಗಿ ನಿಂತಿದ್ದೀನಿ. ನೋಡಿ, ಕಲರ್ ಏನೂ ಆಗಲಿಲ್ಲ, ಹಾಗೇನೆ ಉಂಟು ನೋಡಿ.
ಒಳ್ಳೆ ಗ್ರೀನ್ ಕಲರ್ ಆಗಿ ಬಂದಿದೆ. ಹೌದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕುವ. ಬಿಸಿ ಬಿಸಿಯಾದ ಪಾಲಕ್ ಚಿಕನ್ ರೆಡಿ. ವಾವ್, ಸೂಪರ್. ಅದ್ರ ಜೊತೆಗೆ ಮ್ಯಾಂಗ್ಳೂರ್ ಸ್ಪೆಷಲ್ ನೀರು ದೋಸೆ ಬೇರೆ ತಂದಿದ್ದೀರಿ. ಸೂಪರ್ ಕಾಂಬಿನೇಷನ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಒಳ್ಳೆ ಅರೋಮಾ ಸಖತ್ತಾಗಿ ಬರ್ತಾ ಇದೆ. ಸೊ ಮಧ್ಯಾಹ್ನದ ಊಟಕ್ಕೆ ಬಿಸಿ ಬಿಸಿಯಾದಂಥ ಪಾಲಕ್ ಚಿಕನ್ ತಯಾರಾಗಿದೆ. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಪಾಲಕ್ ಚಿಕನ್ ತಯಾರಿಸುವ ವಿಧಾನ: ಮೊದಲಿಗೆ ಸ್ವಲ್ಪ ತುಪ್ಪವನ್ನ ಬಿಸಿ ಮಾಡಿಕೊಂಡು ಚಕ್ಕೆ, ಲವಂಗ, ಪತ್ತ, ಕರಿಬೇವು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹುರಿದು ಹೆಚ್ಚಿದ ಈರುಳ್ಳಿ, ಟೊಮ್ಯಾಟೊ, ಪುದೀನ ಸೊಪ್ಪು, ಕೋಳಿ ಮಾಂಸ, ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಗರಂ ಮಸಾಲ ಪುಡಿ ಹಾಕಿ ಹುರಿದು ಬೇಯಿಸಿ. ಇನ್ನೊಂದೆಡೆ ಬಿಸಿ ನೀರಿನಲ್ಲಿ ಹಾಕಿ ತೆಗೆದ 1 ಕಟ್ನಷ್ಟು ಪಾಲಕ್ ಸೊಪ್ಪನ್ನು 5 ರಿಂದ 6 ಗೋಡಂಬಿ, 2 ಅಥವಾ 3 ಹಸಿಮೆಣಸು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಕೋಳಿ ಮಾಂಸ ಬೆಂದ ನಂತರ ರುಬ್ಬಿದ ಪಾಲಕ್ ಪೇಸ್ಟ್, ಗಟ್ಟಿ ಮೊಸರು ಹಾಕಿ ಚೆನ್ನಾಗಿ ಬೆರೆಸುತ್ತಾ ಬೇಯಿಸಿ. ಮೇಲಿನಿಂದ ಕೊತ್ತಂಬರಿ ಸೊಪ್ಪು ಉದುರಿಸಿ ನೀರು ದೋಸೆಯೊಂದಿಗೆ ಸರ್ವ್ ಮಾಡಿ. ಬಿಸಿ ಬಿಸಿಯಾದ ಪಾಲಕ್ ಚಿಕನ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.